ಗಗನ್ ಬಂಧನ 2 ಅಂಕಗಳ ಅಂತರದಲ್ಲಿದೆ. ಆಹಾ ಸುಕ್ಕೆ ಸ್ಮರಣೀಯ, ಆಹಾ ಅದ್ಭುತ ಟ್ಯಾಕಲ್. ಒಂದು ಭಾಗದಲ್ಲಿ ಆಹಾ ಈ ಮೂಲಕ ಅದ್ಭುತವಾದ ದಾಳಿ ಗಗನನ ಮೂಲಕ ದಾಳಿ ಆರಂಭಗೊಂಡಿದೆ. ಶಿವಮೊಗ್ಗದ ಗಗನ ಯುವ ಕಬಡ್ಡಿಯಲ್ಲಿ ಆಡಿ ನೇರವಾಗಿ ಮತ್ತೆ ಮಂಗಳೂರಿನ ಕೊನಾಜ ಯೂನಿವರ್ಸಿಟಿ ಕಬಡ್ಡಿಯಲ್ಲಿ ಭಾಗವಹಿಸತಕ್ಕಂಥ ಆಟಗಾರ. ಪ್ರತಿಷ್ಠಿತ 2 ವಿದ್ಯಾಸಂಸ್ಥೆಗಳ ಮಧ್ಯೆ ಫೈನಲ್ ಕದನ. ಆಳ್ವಾಸಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ತಂಡದ ನಾಯಕ, ಬಹಳಷ್ಟು ಅನುಭವವಿರುವಂಥ ಆಟಗಾರ ಭರತ. SDM ಅಂಕಣದ ಒಳಭಾಗದಲ್ಲಿರುವಂಥ ಆಟಗಾರ. ಪ್ರಬಲ 2 ತಂಡಗಳ ಮಧ್ಯೆ ಫೈನಲ್ ಕದನ. ರೋಚಕತೆಯ ಹೋರಾಟಗಳಿಗೆ ಸಾಕ್ಷಿಯಾಗ್ತಾ ಇದೆ. ಬೋನಸ್ ಒಂದಿಗೆ ಭರತ ವಾಪಸ್ ಮತ್ತೆ ಶಶಾಂಕ ಮುಲ್ಕಿ ಎಕ್ಸ್ಪ್ರೆಸ್ ದಾಳಿಯಲ್ಲಿದ್ದಾನೆ. ಸಂಖ್ಯೆ 33ರಲ್ಲಿ ಗುರುತಿಸಿಕೊಳ್ಳುವ ಶಶಾಂಕ ಅದ್ಭುತವಾದ ದಾಳಿಯ ಮೂಲಕ ಯಶವಂತನನ್ನು ಬೇಟೆಯಾಡಿ ಮರಳಿದ ಆಟಗಾರ. ಆಳ್ವಾಸಿನ ದರ್ಶನ್ ಉತ್ತರ ಕನ್ನಡ ಮೂಲದ ಆಟಗಾರ. ಚಾಂಪಿಯನ್ ಪಟ್ಟಕ್ಕಾಗಿ 2 ಪ್ರಬಲ ತಂಡಗಳ ಮಧ್ಯೆ ಆಹಾ ದರ್ಶನ ಬಂಧನ. ಈಚ್ ಪಾಯಿಂಟ್ ಸಮಾನ ಅಂಕಗಳನ್ನು ನೀಡಲಾಗಿದೆ 2 ತಂಡಗಳಿಗೂ ಕೂಡ. ಈ ಮೂಲಕ SDM ತಂಡದ ಪ್ರಬಲ ಆಟಗಾರ ಪ್ರಜ್ವಲ್ ಎದು ಸಂಖ್ಯೆ 10ರಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟಗಾರ ಪ್ರಜ್ವಲ ದಾಳಿಯಲ್ಲಿರುವಂಥ ವೇಳೆ ಬೋನಸ್ 2ರಲ್ಲಿ ಪಂದ್ಯ SDM ಉಜಿರೆ ಮುನ್ನಡೆಯಲ್ಲಿದೆ. ಭರತನ ದಾಳಿ ಪ್ರಸ್ತುತ ಅಂಕಣದಲ್ಲಿದೆ. ಅದ್ಭುತವಾದ ಪಾದಚಲನೆಯ ಜೊತೆಗೆ ಪ್ರಜ್ವಲನ ಬೇಟೆ. ಪ್ರಮುಖ ಡಿಫೆಂಡರ್ಗಳ ಕೊರತೆ SDM ತಂಡಕ್ಕೆ ಕಾಡ್ತಾ ಇದೆ. ಮನೀಷಾ ಹೊರಾಂಗಣದಲ್ಲಿ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಪರವಾಗಿ ಆಡಿರತಕ್ಕಂಥ ಅನುಭವವಿರುವಂಥ ಮನೀಶ್ ಹೊರಭಾಗದಲ್ಲಿರುವಂಥ ದೊಡ್ಡ ಹೊಡೆತ ಬೆದಿದೆ. ಈ ಮೂಲಕ ಜೂನಿಯರ್ ನ್ಯಾಷನಲ್ ಆಡಿರುವಂಥ ಶಶಾಂಕ ಬೋನಸ್ನೊಂದಿಗೆ ವಾಪಸ್. ಯಶವಂತ ಪ್ರಮುಖ 2 ಆಟಗಾರರುಗಳ ಮಧ್ಯೆ ಹೋರಾಟ 2 ತಂಡಗಳ ಮಧ್ಯೆ. ಯಶವಂತನ ಪ್ರಮುಖ ದಾಳಿ ಮುಂದುವರಿತಾ ಇದೆ. ಅಂಕಣದ ಒಳಭಾಗದಲ್ಲಿರುವಂತೆ ಕಾರ್ನರ್ ವಿಭಾಗದಲ್ಲಿ ಒಂದು ಭಾಗದಲ್ಲಿ ಈ ಮೂಲಕ ಅದ್ಭುತವಾದಂತಹ ಡಿಫೆನ್ಸನ್ನು ಕಾಯ್ದುಕೊಳ್ತಾ ಇದೆ ಯಶವಂತ ಬಂಧನ. ಆಫ್ರಿದಾನ ಅದ್ಭುತವಾದ ಸಾಫ್ಟ್ನ ಜೊತೆಗೆ ಡಿಫೆನ್ಸನ್ನು ಅದ್ಭುತವಾಗಿ ನಿಭಾಯಿಸಿಕೊಳ್ತಾ ಇದೆ. ಗಗನ ನಿರಂತರವಾಗಿ ದಾಳಿಗಳನ್ನು ಮುಂದುವರಿಸಬಲ್ಲ ಆಟಗಾರ. ಗಗನ ಮಿಡ್
ಲೈನ್ ಸಮೀಪದಲ್ಲಿ ಅಡ್ಡಡ್ಡ ಅದ್ಭುತವಾದ ಆಟದ ಮೂಲಕ ಅಂಕದ ಗಳಿಕೆ. ವೈಟ್ ಅಂಡ್ ಸಿ ಡಿಸಿಷನ್ ಪೆಂಡಿಂಗ್. ನಿಖರತೆಯ ತೀರ್ಪುಗಳು ಬರಬೇಕಾಗಿದೆ. ಗಗನ 4 ಅಂಕಗಳು ಸೂಪರ್ ಡೂಪರ್ ದಾಳಿಯ ಮೂಲಕ 4 ಅಂಕಗಳ ಜೊತೆಗೆ ಗಗನ ವಾಪಸ್. 4 ಪಾಯಿಂಟ್ಸ್. ದರ್ಶನ್ ದಾಳಿಯ ಮೂಲಕವಾಗಿ ಮತ್ತೆ ಮುಂದುವರಿತಾದ ಅಂಕಣದಲ್ಲಿ ಹೋರಾಟ. 10-3 ಸ್ಪರ್ಧೆ, 7 ಅಂಕಗಳ ಅಂತರ. ಕಳೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಲ್ಪ ಗಾಯದ ಸಮಸ್ಯೆಗೆ ಒಳಗಾಗಿದ್ದ ಆಟಗಾರ ಈ ಮೂಲಕ ಚೇತರಿಕೆಯನ್ನು ಪಡ್ಕೊಳ್ತಾ ಸುಕೇಶ ಪ್ರಯತ್ನ ವಿಫಲ. ಅಂಕದ ಗಳಿಕೆ ಆಳ್ವಾಸ್ಗೆ. 10-4 ಸ್ಪರ್ಧೆ, 6 ಅಂಕಗಳ ಅಂತರ. ಮುಲ್ಕಿಯ ಎಕ್ಸ್ಪ್ರೆಸ್ ಶಶಾಂಕ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದರ್ಶನ್ ಯಶವಂತ ಭರತ ಅಂಕಣದಲ್ಲಿ. ಇದು ಪ್ರತಿಷ್ಠಿತ ಕ್ರೀಡಾಕೂಟದ ಸ್ಮರಣೀಯ ಅದ್ಭುತ ಟ್ಯಾಕಲ್. ಸೂಪರ್ ಟ್ಯಾಕಲ್ ಮಾಡುವ ಪ್ರಯತ್ನಗಳಲ್ಲಿ ಶಶಾಂಕನನ್ನು ಬಂಧಿಸುವ ಪ್ರಯತ್ನ. ಯಶಸ್ಸು. ಸೂಪರ್ ಟ್ಯಾಕಲ್ ಮೂಲಕ ಅಂಕದ ಗಳಿಕೆ. 1 ಅಂಕ. ಪಂದ್ಯಕ್ಕೆ ಕೂಡ ಬಹಳಷ್ಟು ಏರುಪೇರನ್ನು ನೀಡಬಹುದಾಗಿದೆ. ಮೂಲಕ ಭರತ ಬಹಳಷ್ಟು ತಾಳ್ಮೆಯ ಆಟಗಾರ. ತಂಡದ ನಾಯಕ ಆಳ್ವಾಸ್ ಪರವಾಗಿ ಬಹಳಷ್ಟು ಅದ್ಭುತ ಆಟವನ್ನು ಆಡಿರುವಂಥ ಯೂನಿವರ್ಸಿಟಿ ವಿಭಾಗದಲ್ಲೂ ಕೂಡ ಹೆಸರನ್ನು ಮಾಡಿರತಕ್ಕಂಥ ಆಟಗಾರ. ಪ್ರಮುಖ ಇಬ್ಬರು ಹೊರಾಂಗಣದಲ್ಲಿ SDM ಪಾಳೆಯದಲ್ಲಿ ವಿಶ್ರಾಂತಿಯ ಕೋರಿಕೆಯನ್ನು ನೀಡಲಾಗಿದೆ. ಪ್ರಜ್ವಲ್ ಮೂಲಕ ದಾಳಿ ಆರಂಭ. ಫೈನಲ್ ಕದನದ ಪ್ರಥಮ ಅವಧಿಯ ಆಟದ ವೇಳೆಯಲ್ಲಿದ್ದಾವೆ. ಸ್ವಲ್ಪ ಅಂತರದ ಮುನ್ನಡೆಯೊಂದಿಗೆ SDM ಉಜಿರೆ ಪ್ರತಿಷ್ಠಿತ ರತ್ನವರ್ಮ ಹೆಗಡೆ ಟ್ರೋಫಿಗಾಗಿ ಪಂದ್ಯಾವಳಿ. ಆಟವನ್ನು ಮುಂದುವರಿಸಿಕೊಳ್ಳುವಂಥ ತವಕಗಳ ಮೂಲಕ ದರ್ಶನ ದಾಳಿಯಲ್ಲಿರುವಂಥ ಆಟಗಾರ. 5 ಡಿಫೆಂಡರ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಟ್ಯಾಕಲ್ ಮಾಡುವ ಪ್ರಯತ್ನ ಅಫ್ರೀದನ ಮುಖೇನ. ಮತ್ತೆ ಅಂಕ ಆಳ್ವಾಸ್ ಪಾಳೆಯಕ್ಕೆ. 10-7 ಸ್ಪರ್ಧೆ. ಗಗನ್ ಈ ಮೊದಲ ದಾಳಿಯಲ್ಲಿ 4 ಅಂಕಗಳನ್ನು ಬೇಟೆಯಾಡಿದ ನೀಲಕಾಯದ ಶಿವಮೊಗ್ಗ ಮೂಲದ ಆಟಗಾರ SDMನ ಅದ್ಭುತ ಆಟಗಾರ. ಕೃಷ್ಣಾನಂದರಾವ್ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ SDM, ಸತೀಶ್ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಆಳ್ವಾಸ್. 2 ಪ್ರಬಲ ಹೋರಾಟಗಳನ್ನು ನೀಡಬಲ್ಲ ತಂಡದ ಆಟಗಾರರು. ಪ್ರಥಮ ಅವಧಿ ಎಚ್ಚರಿಕೆ ಆಟದ ಮೂಲಕವಾಗಿ ಪಂದ್ಯಕ್ಕೆ ಮರಳುವ ಸೂಚನೆಗಳನ್ನು ಕೊಡಬೇಕಾಗಿದೆ. SDM ಅಂಕಣ. ಭರತನ ದಾಳಿ ಮುಂದುವರಿತಾ ಇದೆ. ಅಲ್ಪ ಅಂತರದ ಮುನ್ನಡೆ ಅನ್ನುವಂಥದ್ದು ತಂಡಕ್ಕೆ. ಆರಂಭದ ವೇಳೆಯಲ್ಲಿ ಬಹಳಷ್ಟು ಅಂತರವನ್ನು ಕಾಯ್ದುಕೊಳ್ಳುವ ಯೋಜನೆಗಳಲ್ಲಿತ್ತು SDM. ಲೈವ್ ಮೂಲಕ ಪಂದ್ಯಾವಳಿಯನ್ನು ನೋಡುತ್ತಿರುವಂಥ ಎಲ್ಲ ವೀಕ್ಷಕರಿಗೆ ಕೂಡ ಬಹಳ ಪ್ರೀತಿಯ ಸ್ವಾಗತ. ಮೂಲಕ ವಿನೋದ ವಿನೋದ ಭರತನ ಆಟವನ್ನು ಕಾಣಬಹುದಾದ ಅಂಕಣದ ಒಳಭಾಗದಲ್ಲಿ ಪ್ರತ್ಯೇಕ ಸುಶಾಂತ ಕಾರ್ನರ್ ವಿಭಾಗಗಳಲ್ಲಿ. ಪ್ರಮುಖ ಆಟಗಾರನನ್ನ ಮೂಲಕ ಸ್ಕಾರ್ಪಿಯನ್ ಕಿಕ್ ಮೂಲಕ ಅಂಕ. ಮತ್ತೆ ಆಳ್ವಾಸಿನ ಅಂತರ 1 ಅಂಕಕ್ಕಿಳಿದಿದೆ. 10-9 ಸ್ಪರ್ಧೆ. 10-9. ಪ್ರಮುಖ ಆಟಗಾರ ಗಗನ. ಈ ಬಾರಿ ಗಗನನ ಆಟ ನಡೆಯಲಿಲ್ಲ. ಅಂಕದ ಗಳಿಕೆಯ
ಅವಕಾಶವನ್ನು ಕಳಕೊಂಡಂತ 3 ಅಂಕಗಳ ಅಂತರದಲ್ಲಿ ಆಳ್ವಾಸ್ ಮುನ್ನಡೆ. ಬೋನಸ್ 13-11 ಸ್ಪರ್ಧೆ. ಭರತನ ಆಟ ಮುಂದುವರಿತಾ ಇದೆ. 2 ಅಂಕಗಳ ಅಂತರದಲ್ಲಿ ಆಳ್ವಾಸ್ ಮುನ್ನಡೆಯಲಿದೆ. ಮತ್ತೆ ಅಂಕದ ಗಳಿಕೆ. ಸುಕೇಶನ ಸತತ ತಪ್ಪುಗಳು. ಶಶಾಂಕ ದಾಳಿ ಶಶಾಂಕ ಶರವೇಗದಲ್ಲಿ ಮತ್ತೆ ಅಂಕದ 14-12 ಇನ್ ಫೇವರ್ ಆಫ್ ಆಳ್ವಾಸ್ ಮೂಡುಬಿದಿರೆ. 14-12 ಸ್ಪರ್ಧೆ. ಸಂಪೂಲಕ ಬಾರಾದ ಆಟಗಾರ ಸುಶಾಂತನನ್ನು ವಂಚಿಸಿದ ದರ್ಶನ್. ಮತ್ತೆ ಪಂದ್ಯಕ್ಕೆ ರೋಚಕತೆಯನ್ನು ಕೊಡಬಲ್ಲ, ಸ್ಪರ್ಶವನ್ನು ನೀಡಬಲ್ಲ ಆಟಗಾರ ಗಗನ್ ದಾಳಿಯಲ್ಲಿ. ಶಿವಮೊಗ್ಗದ ಗಗನ ದಾಳಿಯಲ್ಲಿರುವ ಆಟಗಾರ. SDM ತಂಡಕ್ಕೆ ಆಧಾರ ಗಗನ. ಮತ್ತೆ ಅಂಕದ ಗಳಿಕೆ. 15-13 ಸ್ಪರ್ಧೆ. ಎರಡು ಅಂಕಗಳ ಅಂತರದಲ್ಲಿದೆ. ಸುಕೇಶ ಅದ್ಭುತವಾದ ಡಿಫೆನ್ಸ್ ಅನ್ನು ಕಾಯ್ದುಕೊಂಡ ಆಟಗಾರ ಶಶಾಂಕ. ದಾಳಿಯಲ್ಲಿರುವಂತೆ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಆಡಬಲ್ಲಂಥ ಆಟಗಾರ. ಅದ್ಭುತವಾದ ದಾಳಿಗಳ ಮೂಲಕವಾಗಿ ಅಂಕವನ್ನು ಕೊಳ್ಳೆ ಪಡೆಯಬಲ್ಲ SDMನ ಪ್ರತಿಭೆ. ಶಶಾಂಕ ಮರಳುತ್ತಿರುವಂತೆ ಮತ್ತೆ ಭರತ ದಾಳಿಯಲ್ಲಿ. ಮೊದಲ ಅವಧಿಯ ಆಟದಲ್ಲಿ 15-14 ಫೈನಲ್ ಕದನ. ಫೈನಲ್ ರಣಾಂಗಣದಲ್ಲಿ ನಾವಿದ್ದೇವೆ. ಸೋಲು ಗೆಲುವುಗಳ ಲೆಕ್ಕಾಚಾರ ಮೊದಲ ಅವಧಿಯಲ್ಲಿ ಒಂದು ಅಂಕದ ಅಂತರದಲ್ಲಿ ಆಳ್ವಾಸ್ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಈ ಅವಧಿಯಲ್ಲಿ ಗಗನ ಮತ್ತೆ ದಾಳಿಯಲ್ಲಿರುವ ಆಟಗಾರ. ನೀಲಕಾಯ ಅನ್ನುವಂಥದ್ದು ಗಗನಿಗೆ ವರದಾನವಾಗಿರುವಂಥದ್ದು. ಪ್ರತಿ ಹಂತಗಳಲ್ಲಿ ಕೂಡ ತನ್ನಕ್ಕೆ ಸತತವಾಗಿ ಅದ್ಭುತ ಆಟದ ಮೂಲಕವಾಗಿ ಅಂಕಣವನ್ನು ತುಂಬಿಸಿಕೊಳ್ಳುತ್ತಿರುವ ಆಳ್ವಾಸ್. ಭರತನ ಅದ್ಭುತ ದಾಳಿಗಳು ಪ್ರತಿ ಪಂದ್ಯದಲ್ಲಿ ಕೂಡ ಮುಂದುವರಿತಾ ಇದೆ. ಫೈನಲ್ ಕದನದಲ್ಲಿ ಕೂಡ ತನ್ನ ನಿರಂತರ ದಾಳಿಗಳನ್ನು ಮುಂದುವರಿಸುತ್ತಿರುವ ಆಟಗಾರ. ಕಾರ್ನರ್ ವಿಭಾಗಗಳಲ್ಲಿ ಜೂನಿಯರ್ ನ್ಯಾಷನಲ್ ಯುವ ಕಬಡ್ಡಿಯಲ್ಲಿ ಆಡಿರತಕ್ಕಂಥ ಪ್ರಬಲ 2 ಆಟಗಾರರು. ಒಂದು ಭಾಗದಲ್ಲಿ ಸುಕೇಶ, ಇನ್ನೊಂದು ಭಾಗದಲ್ಲಿ ಸುಶಾಂತ. ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿರುವ ಅಫ್ರೀದ್ ಕೂಡ ಒಳಾಂಗಣದಲ್ಲಿ ಮೂಲಕ ಮತ್ತೆ 3rd ರ್ಯಾಂಕ್ ಪ್ರಜ್ವಲಿತ ಆಟಗಾರ. ಪ್ರಜ್ವಲ ದಾಳಿಯಲ್ಲಿ ಎದೆ ಸಂಖ್ಯೆ 10ರಲ್ಲಿರುವಂಥ ಆಟಗಾರ. ಪ್ರತಿ ಹಂತದಲ್ಲಿ ಹೋರಾಟವನ್ನು ತನ್ನ ತಂಡಕ್ಕಾಗಿ ಅದ್ಭುತವಾಗಿ ಆಡಬಲ್ಲ ಸಾಮರ್ಥ್ಯವುಳ್ಳಂಥ ನೆಚ್ಚಿನ ಆಟಗಾರ ಪ್ರಜ್ವಲ ಒಳಾಂಗಣದಲ್ಲಿ. ವಿಭಾಗ ಈ ಮೂಲಕ ಮತ್ತೆ ಸಿಕ್ಕ ಅವಕಾಶದಲ್ಲಿ ಚಿಗರೆಯಂತೆ ನುಗ್ಗಿದ ಪ್ರಜ್ವಲ್. ದಟ್ ಈಸ್ ಡೂ ಆರ್ ಡೈ. 3rd ರ್ಯಾಂಕ್. ಮಾಡು ಇಲ್ಲವೇ ಮಡಿ. ಸ್ಪಷ್ಟತೆಗಳ ಜೊತೆಗೆ ಸುಶಾಂತನ ಬೇಟೆ ಮೂಲಕ ಮತ್ತೆ ಅಂಕದ ಗಳಿಕೆ. 15-16 1 ಅಂಕದ ಅಂತರದಲ್ಲಿ ಆಳ್ವಾಸ್ ಮುನ್ನಡೆ.
ಗಗನ ಆಟದ ಮೂಲಕವಾಗಿ ಪ್ರೇಕ್ಷಕ ವರ್ಗಕ್ಕೆ ಬಹಳಷ್ಟು ಆನಂದವನ್ನು ನೀಡಬಲ್ಲ ಆಟಗಾರ. ಯುವ ಪಲ್ಟನ್ ಕಬಡ್ಡಿಯಲ್ಲಿ ಆಡಿರತಕ್ಕಂಥ ಅನುಭವ ಒಂದಷ್ಟು ಗಗನನ ಜೊತೆಗಿದೆ. ಇತ್ತೀಚಿನ ಮುಕ್ತ ಕಬಡ್ಡಿಯ ವಿಭಾಗಗಳಲ್ಲಿ ಕೂಡ ಬಹಳ ಹೆಸರನ್ನು ಮಾಡಿರತಕ್ಕಂಥ ಗಗನ SDM ಪರವಾಗಿ ಯೂನಿವರ್ಸಿಟಿ ತಂಡದ ನಾಯಕನಾಗಿ ಆಳ್ವಾಸ್ನ ವಿದ್ಯಾರ್ಥಿ ಭರತ ತಂಡದ ನಾಯಕ ಆಟಗಾರ ದಾಳಿಯಲ್ಲಿ. ಮೊದಲ ಅವಧಿ ಆಟದ ವೇಳೆಯಲ್ಲಿ ನಾವಿದ್ದೇವೆ. ಫೈನಲ್ ಕದನ. ಸತತವಾದ ಚಿಂತನೆಗಳು, ಆಟಗಾರರಲ್ಲಿ ಹೋರಾಟದ ವೈಖರಿಗಳನ್ನು ಮಾಡಲೇಬೇಕಾದ ಅನುಭವಗಳ ಜೊತೆಗೆ ಮುಲ್ಕಿ ಎಕ್ಸ್‌ಪ್ರೆಸ್ ಶಶಾಂಕ ಬರಿಗೈಯಲ್ಲಿ ವಾಪಸ್ಸಾದಂತೆ ಮತ್ತೆ ಭರತ. ಫೈನಲ್ ಕದನ. ಸ್ಪಷ್ಟತೆ ಆಂಕಲ್ ಹೋಲ್ಡ್ ಮೂಲಕವಾಗಿ ಭರತನ ಬಂಧನ ಪಂದ್ಯ ರೋಚಕತೆಯ ಕಡೆಗೆ 16ರಲ್ಲಿ ಸಮ. ಶಶಾಂಕ ಸ್ಥಿರತೆಯ ವೇಗ ಶಶಾಂಕನ ಆಟದಲ್ಲಿ. ಮರಳಿ ಮತ್ತೆ ಯಶವಂತ ಹೊಸ ಆಟಗಾರನಿಗೆ ಅಂಕಣದ ಒಳಭಾಗದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸಮುಖ ಆಳ್ವಾಸ್ ವಿದ್ಯಾಸಂಸ್ಥೆಯ ಆಟಗಾರ, ಪ್ರಬಲ ಆಟಗಾರ ಹೊರಾಂಗಣದಲ್ಲಿರುವಂಥ ಜವಾಬ್ದಾರಿಗಳ ಜೊತೆಗೆ ಮಂಗಳೂರು ಯೂನಿವರ್ಸಿಟಿಯ ಇಂಟರ್ಝೋನ್ ಕಬಡ್ಡಿಯ ಫೈನಲ್ ಕದನದ ವೇಳೆಯಲ್ಲಿ ನಾವಿದ್ದೇವೆ. ಶಶಾಂಕನ ಮೂಲಕ ದಾಳಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮಂಡ್ಯ, ಉತ್ತರ ಕನ್ನಡ ಎರಡು ಕಾರ್ನರ್ ವಿಭಾಗಗಳಲ್ಲಿರುವಂಥ ಆಟಗಾರರು. ಮುಲ್ಕಿಯ ಎಕ್ಸ್‌ಪ್ರೆಸ್ ಶಶಾಂಕ ತನ್ನ ವೇಗದ ಮೂಲಕವಾಗಿ ಎದುರಾಳಿಗಳನ್ನು ಕಂಗೆಡಿಸಬಲ್ಲ ಆಟಗಾರ. ಪ್ರಮುಖ ದಾಳಿಗಾರರ ಕೊರತೆಯ ಮೂಲಕವಾಗಿ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿರುವಂತಹ ಆಳ್ವಾಸ್. ಅದ್ಭುತ ಆಂಕಲ್ ಹೋಲ್ಡ್ಗಳ ಮೂಲಕವಾಗಿ ಮನರಂಜನೆಯನ್ನು ನೀಡಿದಂಥ ಆಟಗಾರ ಸುಕೇಶ ಕಾನನ್ನಲ್ಲಿ ಸತತವಾಗಿ ಅಂಕಗಳಿಕೆ ವಿಶ್ವಾಸವನ್ನು ಒದಗಿಸಿಕೊಂಡಿರತಕ್ಕಂಥ ಆಟಗಾರ. ಇದು ಶಶಾಂಕನ ಬೇಟೆ. ದಾಳಿಗೂ ಸೈ, ಟ್ಯಾಕಲ್ಗೂ ಸೈ. ಶಶಾಂಕ ಮುಲ್ಕಿಯ ಶಶಾಂಕ. ಗಗನ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಗಗನ ಬಂಧನದ ಪ್ರಯತ್ನ ಮುಂದುವರಿದ ಅಂಕಣದಲ್ಲಿ ಸ್ಟ್ರಗಲ್. 5 ಅವಕಾಶಗಳನ್ನು ತೆರೆದಿಟ್ಟಿರುವಂತಹ ಆಟಗಾರ. ಮಗುಚಲಾಗಿದೆ ಗಗನನ ಬಂಧನ. ಆಳ್ವಾಸಿನ ಅವಳಿ ಅಂಕಗಳ ಬೇಟೆಯ ಜೊತೆಗೆ ಗಗನ ಹೊರಾಂಗಣಕ್ಕೆ. ದಾಳಿಯ ಜವಾಬ್ದಾರಿ ಬಹಳಷ್ಟು ಅನುಭವವಿದೆ ದರ್ಶನ್ಗೆ. ಶ್ರೇಷ್ಠ ಮಟ್ಟದ ಲಯದಲ್ಲಿರುವಂಥ ಆಟಗಾರಗಳ ಮಧ್ಯೆ ಫೈನಲ್ ಕದನ. ಒಂದೊಂದು ಅಂಕಗಳಿಗೂ ಕೂಡ ಬಹಳಷ್ಟು ರೋಚಕತೆಯ ಹೋರಾಟ ಮುಂದುವರಿದೆ. ನಂತರ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭ. ವಿಶ್ರಾಂತಿಯ ಬಳಿಕವಾಗಿ ಪಂದ್ಯ ಮುಂದುವರಿತಾ ಇದೆ. ಮಧ್ಯಂತರ ವಿರಾಮದ ಬಳಿಕ ಮೊದಲ ಅಂಕವನ್ನು ದಾಖಲಿಸಿಕೊಳ್ತಾ ಇದೆ SDM ಉಜಿರೆ. ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಮುಲ್ಕಿಯ ಎಕ್ಸ್‌ಪ್ರೆಸ್ ಶಶಾಂಕ. ಸೂಪರ್ ಟ್ಯಾಕಲ್ ಆನ್ ಆಗಿದೆ.
ಭಾಳಷ್ಟು ವೇಗವನ್ನು ಪಡ್ಕೊಂಡಿರತಕ್ಕಂತಹ ಪಾದಚಾಲನೆ. SDM ಪಾಲಯದಲ್ಲಿ ಈ ಮೊದಲು ಪ್ರತಾಪ ಇದೇ ರೀತಿಯ ಪಾದಚಲನೆಯ ಜೊತೆಗೆ ಎದುರಾಳಿಯನ್ನು ದಂಗು ಬಿಡಿಸ್ತಾ ಇದ್ದ. ಆ ಬಳಿಕ ಇದೀಗ ಶಶಾಂಕ. ವಿನೋದ್ ಡಿಪೆಂಡರ್ ದಾಳಿಯಲ್ಲಿ ಮೂಲತಃ ಉತ್ತರ ಕನ್ನಡದ ಆಟಗಾರ, ಆಳ್ವಾಸ್ ವಿದ್ಯಾಸಂಸ್ಥೆಯ ಪರವಾಗಿ ಆಡಬಲ್ಲ ಆಟಗಾರ ವಿನೋದ್ ನಾಯ್ಕ್. ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ 19-18ರಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಗಗನ ಮಧ್ಯಂತರ ವಿರಾಮದ ಬಳಿಕದ ಮೊದಲ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಳೆದ ಅವಧಿಯಲ್ಲಿ ಇಬ್ಬರಿದ್ದ ವೇಳೆಯಲ್ಲೇ ಟ್ಯಾಕಲ್ ಆಗಿದ್ದಂಥ ಆಟಗಾರ ಮಾತ್ರ ಈ ಬಾರಿ ಜಾಣ್ಮೆಯ ಆಟದ ಜೊತೆಗೆ ಅಂಕದ ಗಳಿಕೆ, ಮತ್ತೆ ಅಂಕದ ಮುನ್ನಡೆಯನ್ನು ವೃದ್ಧಿಸಿಕೊಳ್ತಾ ಇದೆ SDM ಉಜಿರೆ. ವಿನೋದ್ ನಿಖರತೆ ಎರಡು ಪ್ರಬಲ ಆಟಗಾರಗಳ ಮಧ್ಯೆ. ಅವಳಿ ಟಾಯ್ಹೋಲ್ ಮೂಲಕ ಸುಶಾಂತನ ಬೇಟೆ. ಆಲ್ಔಟಿನ ಪೂರ್ಣಾಂಕಗಳ ಜೊತೆಗೆ SDM ಮುನ್ನಡೆಯಲ್ಲಿ ಗಗನ್ ದಾಳಿಯಲ್ಲಿ 23-19 23-19ರಲ್ಲಿ ಸ್ಪರ್ಧೆ. ಬೋನಸ್ ಸ್ಪಷ್ಟವಾದ ಪಾದಚಲನೆ. ನಿರೀಕ್ಷೆಗಳು ಬಹಳಷ್ಟಿದೆ ಆಟಗಾರರಲ್ಲಿ. 24-19ರಲ್ಲಿ ಮುಂದುವರಿತಾ ಇದೆ. ಫೈನಲ್ ಕದನದ ಹೋರಾಟದ ಮೂಲಕ ಬಂಧನ ಭರತನ ಬಂಧ ಮುಂದುವರಿತಾ ಇದೆ. ಅಂಕಣದಲ್ಲಿ ಶಶಾಂಕ. ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳಬೇಕಾಗಿದೆ. ಸ್ಪಷ್ಟವಾದ ನುಡಿಗಳ ಮೂಲಕವಾಗಿ ಅಂಕಣ 25-19 25-19ರಲ್ಲಿ ಸ್ಪರ್ಧೆ. ಬೋನಸ್ನೊಂದಿಗೆ ಶಶಾಂಕ ಮರಳುವ ವೇಳೆಯಲ್ಲಿ ಮತ್ತೆ ದರ್ಶನ್ ದಾಳಿ. ದ್ವಿತೀಯ ಅವಧಿಯ ಆಟ, ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ. ದಿಟ್ಟವಾದ ಪ್ರತ್ಯುತ್ತರ ಸುಖೇಶನ ಮೂಲಕ. ಫೈರ್ ಫೈರ್ ಫೈರ್. ಪ್ರತಿ ಅವಧಿಗಳಲ್ಲೂ ಕೂಡ ಆಟದ ವೈಖರಿಯನ್ನು ಕಾಣಬಹುದು. ನಿಖರತೆ, ಸ್ಪಷ್ಟತೆ ಎರಡೂ ತಂಡಗಳಲ್ಲಿದೆ. ಪ್ರಜ್ವಲ್ನ ಮೂಲಕ ದಾಳಿ. ಒತ್ತಡಗಳನ್ನು ನಿಭಾಯಿಸಿಕೊಳ್ಳಬೇಕಾದ ಅವಶ್ಯಕತೆ. 27-19ರಲ್ಲಿ ಮಧ್ಯಂತರದ ವಿರಾಮದ ವೇಳೆಯಲ್ಲಿ 18-18ರಲ್ಲಿ ಪಂದ್ಯವಿತ್ತು. ಆ ಬಳಿಕ ದ್ವಿತೀಯ ಅವಧಿಯ ಆರಂಭದಿಂದಲೇ ಆಳ್ವಾಸ್ ಮೇಲೆರಗುತ್ತಿರುವ SDM ಉಜಿರೆ. ಜೂನಿಯರ್ ಯಶವಂತ, ನೀಲಕಾಯದ ಗಗನ. ಐವರು ಡಿಫೆಂಡರ್ಗಳ ಮಧ್ಯೆ ಪಂದ್ಯದ ಪ್ರತಿ ಹೋರಾಟಗಳನ್ನು ಸಂಘಟಿಸಿಕೊಳ್ಳಲೇಬೇಕಾದ ಸಂದರ್ಭಗಳಲ್ಲಿ ನವವಿನ್ಯಾಸದ ಸಮವಸ್ತ್ರದ ಜೊತೆಗೆ SDM ಪಾಲಯ ಕೃಷ್ಣಾನಂದರಾವ್ ಅವರ ಶಿಷ್ಯಂದರು ಎರಡಿಯಲ್ಲಿ ಪಳಗಿರತಕ್ಕಂಥ
ಥರ್ಡ್ ರೈಟ್. ಡೂ ಆರ್ ಡೈನಲ್ಲಿ ಪ್ರಜ್ವಲ್ ಅಂಕವನ್ನು ತರಲೇಬೇಕಾಗಿದೆ. ಒತ್ತಡದ ಮೂಲಕ ಆಟ. ದ್ವಿತೀಯ ಅವಧಿಯ 20 ನಿಮಿಷಗಳಲ್ಲಿ ಪಂದ್ಯ ಯಾರ ಪರವಾಗಲಿದೆ. ಅದ್ಭುತವಾದಂತಹ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದೆ ಆಳ್ವಾಸ್. ಕಾರ್ನರ್ ವಿಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಡೂ ಆರ್ ಡೈ. ಥರ್ಡ್ ರೈಟ್. ರೈಟ್ ಕಾರ್ನರ್ ವಿಭಾಗದಲ್ಲಿ ಅದ್ಭುತ ದಾಳಿಯನ್ನು ಮಾಡಬಲ್ಲ ಯಶವಂತ ಒಳಾಂಗಣದಲ್ಲಿ. ಶಿಖರಯ ವೇಗದ ಜೊತೆಗೆ ಮರಳಿದಂಥ ಆಟಗಾರ. ಬೋನಸ್ ಪ್ಲಸ್ ಪಾಯಿಂಟ್. 27-22 27-22 ಸ್ಪರ್ಧೆ. ಬ್ಯಾಕ್ ಹೋಲ್ಡ್ ಮಾಡೋ ಪ್ರಯತ್ನ. ಗಗನನ ನೀಲಕಾಯ ಅವಳಿ ಅಂಕಗಳ ಜೊತೆಗೆ ಬೇಟೆ. ಸಾಕಷ್ಟು ಸಂಭ್ರಮವನ್ನು ಕಾಣಬಹುದು. SDM ಪಾಳೆಯದಲ್ಲಿ ಮುನ್ನಡೆ ವಿಸ್ತರಿಸಿಕೊಂಡಂತಹ ಸಂದರ್ಭ. 29-22. ದರ್ಶನ್ ಅವಕಾಶಗಳನ್ನು ಪಡೆದುಕೊಳ್ಳುವಂಥ ಖ್ಯಾತಿಯುಳ್ಳ ಆಟಗಾರ. ತಾಳ್ಮೆ ಮತ್ತು ಅದ್ಭುತವಾದಂಥ ಪ್ರತಿರೋಧ. ಪ್ರತಿ ಹೋರಾಟಗಳನ್ನು ಸಂಘಟಿಸಿಕೊಳ್ಳಬಲ್ಲ ಸಾಮರ್ಥ್ಯ ಆಳ್ವಾಸ್ ತಂಡಕ್ಕಿದೆ. ಆ ಮೂಲಕ ದ್ವಿತೀಯ ಅವಧಿಯ ಉಳಿದಿರುವ ನಿಮಿಷಗಳಲ್ಲಿ ಮತ್ತೆ ಮರಳುವ ಸೂಚನೆಗಳನ್ನು ನೀಡುವಂಥ ಆಟವನ್ನು ಆಡಬೇಕಾಗಿದೆ. ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಕದನದಲ್ಲಿ ನಾವಿದ್ದೇವೆ. ಇಪ್ಪತ್ತ 22 ಮತ್ತೆ ಭರತ. ಅನುಭವದ ಆಟಗಾರ ಭರತನನ್ನು ಕಾಣಬಹುದು ಈ ಮೂಲಕ ಅಂಕಣದಲ್ಲಿ. ಶ್ರೇಷ್ಠತೆಯ ಲಯವನ್ನು ಮುಂದುವರಿಸಿಕೊಂಡಿರುವಂತಹ ಆಟಗಾರರುಗಳನ್ನು ಕಾಣಬಹುದು. ಸ್ಕಾರ್ಪಿಯನ್ ಕಿಕ್ ಮಾಡುವ ಪ್ರಯತ್ನದಲ್ಲಿ ಐವರು ಡಿಪೆಂಡರ್ಗಳ ಮಧ್ಯೆ ಅಂಕವಿಲ್ಲದೆ ಮರಳುವ ಕ್ಷಣಗಳಲ್ಲಿ ಗಗನನ್ನು ಕಾಣಬಹುದು. 5 ಅಂಕಗಳ ಅಂತರವನ್ನು ಕಾಯ್ದುಕೊಂಡಿರುವಂತಹ ಸ್ಪರ್ಧೆ. ಥರ್ಡ್ ರೈಟ್. ಇದು ಡೂ ಆರ್ ಡೈನಲ್ಲಿ ಯಶವಂತನಿಗೆ ಮಾಡು ಇಲ್ಲವೇ ಮಡಿ ಎನ್ನುವ ದಾಳಿಯನ್ನು ನೀಡಲಾಗಿದೆ. ಅಂಕದ ಅವಕಾಶಗಳನ್ನು ಪಡೆದುಕೊಳ್ಳುವಂಥ ಹೋರಾಟವನ್ನು ಕೂಡ ಈ ಹಂತದಲ್ಲಿ ಕಾಣಬಹುದು ನಾವು. ಮತ್ತೆ ಶ್ರೇಷ್ಠತೆಯ ಆಟ ಡಿಫೆನ್ಸ್ ಮೂಲಕ 30ನೇ ಅಂಕದ ಜೋಡಣೆಯಾಗಿದೆ. ಮತ್ತೆ ಡೂ ಆರ್ ಡೈ ಈ ಭಾಗದಲ್ಲಿ 2 ಅಂಕಣದಲ್ಲಿ ಏಕಕಾಲದಲ್ಲಿ ಡೂ ಆರ್ ಡೈಗಳು. ಎಸ್, ವಿನೋದನ ಮೂಲಕ ಡೈವಿಂಗ್ ಟ್ಯಾಕಲ್ ದಾಖಲಾಗ್ತಾ ಇದೆ. ವಿಶ್ರಾಂತಿಯ ಏನು ಹೊರ ಏನು ಬದರಲ್ಲ ನೆನಪಬೇಕು. ವಿಶ್ರಾಂತಿಯ ಬಳಿಕ ಮತ್ತೆ ಭರತ ದಾಳಿಯಲ್ಲಿ ದಕ್ಷಿಣ ಕನ್ನಡದ ಬೆಟ್ಲ ಮೂಲದ ಆಟಗಾರ.
ವಿಟ್ಲದಿಂದ ಆಳ್ವಾಸ್ ವಿದ್ಯಾಸಂಸ್ಥೆಗಾಗಿ ಆಡಿದ ಆಟಗಾರರುಗಳ ಮಧ್ಯೆ ಭರತ ಅವಳಿ ಅಂಕಗಳು ಮಲ್ಟಿ ಪಾಯಿಂಟ್ ಜೊತೆಗೆ ಮರಳಿದಂಥ ಭರತ್ 30-25 ಸ್ಪರ್ಧೆ. ವಿಟ್ಲದಿಂದ ಪ್ರೊ ಕಬಡ್ಡಿ ಆಟಗಾರರಾದ ಸಚಿನ್ ಸುವರ್ಣ, ವಿಶ್ವರಾಜ, ರೋಹಿತ್ ಮಾರ್ಲಾ ಹೆಸರಾಂತ ಕಬಡ್ಡಿಯ ತಾರೆಗಳನ್ನು ನೀಡಿದಂಥ ವಿಟ್ಲದಲ್ಲಿಂದ ಕೈಗೊಳಿಸಿದ ಹತ್ತಿರುವ ಭರತ. ದರ್ಶನ್ ಗೌಡ ಉತ್ತರ ಕನ್ನಡದ ಆಟಗಾರ. ಎಸ್ಡಿಎಂನ ಡಿಫೆನ್ಸ್ ಅನ್ನುವಂಥದ್ದು ಬಹಳಷ್ಟು ಸದೃಢವಾಗಿರುವಂಥ ಡಿಫೆನ್ಸ್, ಅದು ಬಲಿಷ್ಠವಾಗಿರುವಂಥ ಡಿಫೆನ್ಸ್. ಅದು ಎದುರಾಳಿಗಳನ್ನು ಪ್ರತಿ ಹಂತದಲ್ಲಿ ಸದೆಬಡೆಯಬಲ್ಲ ಡಿಫೆನ್ಸ್ ವಿಭಾಗ. ಆದರೆ ಆಳ್ವಾಸ್ನ ಡಿಫೆನ್ಸ್ ಕೂಡ ಅದಕ್ಕೆ ಕಮ್ಮಿಯೇನೂ ಅಲ್ಲ ಅನ್ನುವ ರೀತಿಯಲ್ಲಿ ಭಾಳಷ್ಟು ಶ್ರೇಷ್ಠ ಆಟದ ಜವಾಬ್ದಾರಿಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಅಂಕಣದಲ್ಲಿ. ಕ್ಷಣಾರ್ಧದಲ್ಲಿ ಬೋನಸ್ಸನ್ನು ದಾಖಲಿಸಿಕೊಳ್ಳಬಲ್ಲ ಸಾಮರ್ಥ್ಯ ಗಗನನಲ್ಲಿದೆ. ನೀಲಕಾಯ ಆತನಿಗೆ ಪೂರ್ಣ ಲಾಭಗಳನ್ನು ತಂದುಕೊಡಬಲ್ಲದು. ಈ ಹಿಂದೆ ವಿಕ್ರಾಂತನಿದ್ದ ಆಳ್ವಾಸಿನ ವಿಕ್ರಾಂತ ಬಹಳಷ್ಟು ನೀಲಕಾಯದ ಆಟಗಾರನಾಗಿ ಅಂಕಣದಲ್ಲಿ ಬಹಳ ಹೆಸರನ್ನು ಮಾಡಿದ್ದಂಥ ಆಟಗಾರ. ಬಳಿಕ ಇದೀಗ ಎಸ್ಡಿಎಂ ಸಂಸ್ಥೆಯಲ್ಲಿ ಗಗನ್. ಸುಖೇಶ ಡಬಲ್ ಆಂಕಲ್ ಹೋಲ್ಡ್ ಮೂಲಕ ಯಶವಂತನ ಬಂಧನ. ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಅಂಕಣದ ಒಳಭಾಗದಲ್ಲಿ ಬಹಳಷ್ಟು ಅಂತರವನ್ನು ಬಳಸಿಕೊಳ್ತಾ ಇದೆ ಎಸ್ಡಿಎಂ. 2019ರಲ್ಲಿ ಉಡುಪಿಯ ತೆಂಕನಡಿಯೂರು ಕಾಲೇಜಿನಲ್ಲಿ ನಡೆದಂಥ ಇಂಟರ್ ಝೋನ್ ಕಬಡ್ಡಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿತ್ತು ಎಸ್ಡಿಎಂ. ಆ ಬಳಿಕ ನಿರಂತರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ ಆಳ್ವಾಸ್ ಮೂಡಬಿದ್ರೆ. ಈ ಬಾರಿ ಮತ್ತೆ ಎಸ್ಡಿಎಂಗ ಆಳ್ವಾಸಿಗ 2 ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು. ಕರ್ನಾಟಕದ ಉದ್ದಗಲಕ್ಕೂ ಬಹಳಷ್ಟು ವಿದ್ಯಾರ್ಥಿಗಳನ್ನು ಶಿಕ್ಷಣವನ್ನು ನೀಡಿ ಪೋಷಿಸುತ್ತಿರುವಂಥ ವಿದ್ಯಾಸಂಸ್ಥೆಗಳ ತಂಡಗಳು. 33-27 33-27 ಸ್ಪರ್ಧೆ. ಪೂರ್ಣ ಪ್ರಮಾಣದ ಡಿಫೆನ್ಸ್ನಲ್ಲಿ ಆಳ್ವಾಸ್. ಕೊನೆಯ 5 ನಿಮಿಷಗಳ ಅವಧಿ. ಅಂತಿಮ 5 ನಿಮಿಷಗಳಲ್ಲಿ ಪಂದ್ಯದ ಚಿತ್ರಣ ಯಾರ ಪಾಲಿಗೆ? ಗಗನನ 5 ಬೋನಸ್ಗಳು ಇಡೀ ಪಂದ್ಯದಲ್ಲಿ, ಫೈನಲ್ ಕದನದಲ್ಲಿ. ದರ್ಶನ್, ಸುಶಾಂತ ಕಾರ್ನರ್ ವಿಭಾಗಗಳಲ್ಲಿ. ಸುಶಾಂತ ಅದ್ಭುತವಾದ ಬೇಟೆಯ ಮೂಲಕ ಎಸ್ಡಿಎಂ ಮುನ್ನಡೆ. ವಿಶ್ರಾಂತಿಯ ಫೈನಲ್ ಕದನದಲ್ಲಿ ಮತ್ತೆ ಗಗನ್ ದಾಳಿಯಲ್ಲಿ. ಕೊನೆ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ 35-27 ಎಸ್ಡಿಎಂ ಮುನ್ನಡೆಯಲ್ಲಿದೆ. ಮತ್ತೆ ಸಿಂಗಲ್ ಪಾಯಿಂಟ್ ಮತ್ತೆ ಮುನ್ನಡೆ ವಿಸ್ತಾರಗೊಳ್ತಾ ಇದ್ದಾವೆ. ಭರತನ ಮೂಲಕ ದಾಳಿ. ಡಿಫೆಂಡರ್ಗಳ ಅದ್ಭುತವಾದಂಥ ಆಟವನ್ನು ಕಾಣಬಹುದು. ಈ ಬಾರಿ ರಿತಿಕ್ ಪ್ರಯತ್ನವಿತ್ತು, ಆದರೆ ಯಶಸ್ಸಿಲ್ಲ. ಯಶಸ್ಸು ಭರತನಿಗೆ. 36-28 ಸ್ಪರ್ಧೆಯ ಕಣದಲ್ಲಿ ಮುಂದುವರಿದ ಎಸ್ಡಿಎಂ ಮುನ್ನಡೆ.
ಫೈನಲ್ ಪ್ರಯತ್ನಗಳಲ್ಲಿ ಚಾಂಪಿಯನ್ ಪಟ್ಟದ ಅವಕಾಶಗಳನ್ನು ಪಡೆದುಕೊಳ್ಳುವಂಥ ಚಿಂತನೆಗಳಲ್ಲಿರುವಂಥ ಆಟಗಾರ ಗಗನ್ ಬಂಧನ. ಪ್ರಬಲ ಆಟಗಾರನನ್ನು ಬಂಧಿಸಲಾಗಿದೆ. 36-29 ಅಂತರ ಬಹಳ ಕಡಿಮೆಗೊಳ್ತಾ ಇದೆ. ಸುಕೇಶ, ಅದ್ಭುತವಾದಂಥ ಆಟಗಾರ ಸುಕೇಶ. ಭರತನ ಗಾಯದ ಜೊತೆಗೆ ಆಘಾತವನ್ನು ಅನುಭವಿಸಿಕೊಳ್ತಾ ಇದೆ ಆಳ್ವಾಸ್. 37-29 ಪಂದ್ಯವಿದೆ. ಮುನ್ನಡೆಯಲ್ಲಿ SDM. ಶಶಾಂಕ ದಾಳಿಯೆಲ್ಲ ಮಾಡಬಲ್ಲಂಥ ಆಟಗಾರ. ಜಿಂಕೆಯ ವೇಗ ಈ ಬಾರಿ ಕ್ಷಣಾರ್ಧದಲ್ಲಿ ತನ್ನ ಅಂಕಣವನ್ನು ಸೇರಿಕೊಂಡ ಶಶಾಂಕ. ಕಳೆದ ದಾಳಿಯಲ್ಲಿ ಟ್ಯಾಕಲ್ ಆದಂಥ ದರ್ಶನ್ ಈ ಬಾರಿ ಮತ್ತೆ. ಕಳೆದ ಬಾರಿ ಸುಕೇಶನ ಅದ್ಭುತವಾದ ಬೇಟೆಯಾಗಿತ್ತು. ಸತತ ಆಟದ ಮೂಲಕವಾಗಿ ಪ್ರೇಕ್ಷಕರನ್ನು ರಂಜಿಸುತ್ತಿರುವಂತಹ ಈ ಬಾರಿ ಶ್ರೇಷ್ಠತೆಯ ಡಿಫೆನ್ಸ್ ವಿಭಾಗ ಬಂದಿಯಾದ ದರ್ಶನ. ಶಾಂತಿಯ ಕೋರಿಕೆಯಲ್ಲಿ SDM ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಶಶಾಂಕ ಅಂಕಣದ ಒಳಭಾಗದಲ್ಲಿ. ಸ್ಪರ್ಧೆ ಇದೆ. ಮತ್ತೆ ಯಶವಂತ. ನಾಲ್ಕು ವರ್ಷಗಳ ಬಳಿಕ ಕನಸು ನನಸಾಗಲಿದೆಯಾ? ಇದು ಕಡಬದ ಗರುಡ, ಆಫ್ರೀದ್. ಅದ್ಭುತ ಬೇಟೆ. ಅಬ್ಬಬ್ಬ, ಆಫ್ರೀದ. ಬಡಾಕಲ್ ಆನ್ ಆಗಿದೆ. ಗಗನ್ ದಾಳಿಯ ಮೂಲಕವಾಗಿ ಮನರಂಜನೆಯನ್ನು ನೀಡಬಲ್ಲ ಸಾಮರ್ಥ್ಯ ಬಹಳಷ್ಟಿದೆ. ಬಹಳಷ್ಟು ಹಿರಿಯ ಕಬಡ್ಡಿಯ ಆಟಗಾರರಿದ್ದಾರೆ ಅಂಕಣದ ಸುತ್ತಲೂ. ಪ್ರೊ ಕಬಡ್ಡಿಯ ಆಟಗಾರ ಮಿತಿನ್ ಗೌಡನಿದ್ದಾನೆ. ಉಡುಪಿಯ ಬಹಳಷ್ಟು ಕ್ಷಿಪ್ರಗತಿಯಲ್ಲಿ ದಾಳಿ ಮಾಡಬಲ್ಲಿ ಎದುರಾಳಿಗಳನ್ನು ಕಂಗೆಡಿಸಿದಂಥ ಮಿಥುನ್ ಪುಲಿಪು. ಪ್ರೀತಮ್, ಬಹಳಷ್ಟು ಹಿರಿಯರಿದ್ದಾರೆ. ಇಕ್ಬಾಲ್ ಸದ್ಯ ವಿದೇಶದಲ್ಲಿದ್ದುಕೊಂಡು ಭಾರತಕ್ಕೆ ಬಂದು ಕಬಡ್ಡಿಯನ್ನು ನೋಡುತ್ತಿರುವಂಥ ಇಕ್ಬಾಲ್. ಸಿದ್ದಿಕ್ ಕೊಕ್ಕಾಜೆ, ರಸೀದ್ ಬನಾರಿ, ಬಹಳಷ್ಟು ಕಬಡ್ಡಿಯ ಹಿರಿಯ ಆಟಗಾರರ ಸಮ್ಮಿಲನ ಅಂಕಣದ ಸುತ್ತಲೂ. ಉಳ್ಳಾಲದ ವಿದ್ಯಾಂಜನೇಯದ ಮುನ್ನಾ ನಿತಿನ್, ಬಹಳ ಅನುಭವಿ ತೀರ್ಪುಗಾರ ಮಿತ್ರರು. ಪಂದ್ಯದ ಪೂರ್ವ ದಿನಗಳಲ್ಲಿ ಈ ಮೂಲಕ ಸುಬಡಾಕಲ್ ದಾಖಲಾಗ್ತಾ ಇದೆ. SDM ಉಜಿರೆ ಚಾಂಪಿಯನ್ ಆಫ್ ದ ಟೂರ್ನಮೆಂಟ್. SDM ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಈ ಮೂಲಕ 4 ವರ್ಷಗಳ ಬಳಿಕ SDM ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದೆ. ಅಭಿನಂದನೆಗಳು. ಅದೇ ರೀತಿಯಲ್ಲಿ ರನ್ನರ್ ಅಪ್ ಆಳ್ವಾಸ್ನ ವಿದ್ಯಾಸಂಸ್ಥೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಆಳ್ವಾಸ್ ಸಂಸ್ಥೆಯ ಕೋಚ್ ಅವರ ಗಾಲಿಗರಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿರುವಂತಹ SDM. ಕಂಗ್ರಾಟ್ಸ್.